ಮಂಗಳೂರು ತಾಲೂಕು ಪಂಚಾಯತ್ನ 20ನೇ ಸಾಮಾನ್ಯ ಸಭೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು ಅಧ್ಯಕ್ಷತೆಯಲ್ಲಿ ವಿವಿಧ ಅಭಿವೃದ್ಧಿ ವಿಚಾರಗಳ ಕುರಿತು ಚರ್ಚೆ ನಡೆದವು. ಇನ್ನು ಮಂಗಳೂರು ತಹಶೀಲ್ದಾರ್ ಗುರುಪ್ರಸಾದ್ ಮಾತನಾಡಿ, ಪ್ರಸ್ತುತ ಎಲ್ಲ ಸಾಮಾಜಿಕ ಭದ್ರತೆಯ ಪಿಂಚಣಿಗಳು ಆನ್ಲೈನ್ ಆಗಿದ್ದು, ಹಳೆಯ ಹಾಗೂ ಹೊಸ ಪಿಂಚಣಿಗಳ ತಂತ್ರಾಂಶದ ಮೂಲಕವೇ ಪಾವತಿಯಾಗುತ್ತಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಹೊಸದಾಗಿ ಮಂಜೂರಾದ ಪ್ರಕರಣಗಳಲ್ಲಿ 3 ತಿಂಗಳ ನಂತರ ಅವರಿಗೆ ಪೆನ್ಷನ್ ಬರ್ತದೆ. ಕೆಲವು ಏನಾಗ್ತದೆ, ಮಂಜೂರು ಸಿಕ್ಕಿದೆ, ಇವಾಗ ಪೆನ್ಷನ್ ಸಿಗಲಿಲ್ಲ ಅಂತ ತಮ್ಮಲ್ಲಿ ಬರ್ಬೋದು. 3 ತಿಂಗಳ ಮೇಲೆ ಅದು ಬರಲಿಲ್ಲ ಅಂದರೆ ನಮ್ಮ ಗಮನಕ್ಕೆ ತನ್ನಿ. ಇದು ನಮ್ಮ ತಾಲೂಕಿನಲ್ಲ, ಇಡೀ ಜಿಲ್ಲೆಯಲ್ಲೂ ಕೂಡ ಈ ಸಮಸ್ಯೆ ಆಗಿತ್ತು. ಇದನ್ನು ನಾವು ಇತ್ಯರ್ಥಪಡಿಸಿದ್ದೀವಿ. ಮತ್ತೊಂದು ಅಂತ ಹೇಳಿದ್ರೆ, ಕೆಲವರಿಗೆ ಪಿಂಚಣಿ ನೇರವಾಗಿ ಪೋಸ್ಟ್ ಆಫೀಸ್ ಮೂಲಕ ಹೋಗ್ತಾ ಇದೆ, ಕೆಲವರಿಗೆ ಬ್ಯಾಂಕ್ ಮೂಲಕ ಹೋಗ್ತಾ ಇದೆ. ಕೆಲವರು ಬ್ಯಾಂಕಿಗೆ ಕೊಡಿ, ನಮಗೆ ಪೋಸ್ಟ್ ಆಫೀಸ್ ಬೇಡ ಅಂತ ಹೇಳಿದರೆ ಅಂಥವ್ರಿಗೂ ಕೂಡ ಅವರು ಪೋಸ್ಟ್ ಆಫೀಸಲ್ಲಿ ಬೇಡ ಅಂತ ಹೇಳಿದ್ರೆ ಬ್ಯಾಂಕ್ ಖಾತೆ ಕೂಡ ನಾವು ಲಿಂಕ್ ಮಾಡ್ತಾ ಇದ್ದೀವಿ. ಆ ಪ್ರೋಸೆಸ್ ಕೂಡ ಆಗ್ತಾ ಇದೆ. ಮತ್ತು ಇನ್ನೂ ಕೆಲವರಿಗೆ 1% ಜನಕ್ಕೆ ಅವ್ರಿಗೆ ಆಧಾರ ಆಗಲಿಲ್ಲ, ಬೇರೆ ಬೇರೆ ಕಾಣ್ತಿದೆ, ತಮ್ಮ ತಗೊಳ್ಳಿಲ್ಲ, ಅವರು ಬರಲಿಲ್ಲ ಅಂತಿದೆ. ಅಂಥ ಪ್ರಕರಣಗಳಿದ್ದರೂ ಕೂಡ ನಾವು ಅವ್ರ ಮನೆಗೆ ಹೋಗಿ ಆಧಾರನ ಮಾಡ್ತಾ ಇದ್ದೀವಿ. ಕಳೆದ ವಾರ 3 ಮನೆಗಳಿಗೆ ನಾವು ಕಿಟ್ ತಗೊಂಡು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಪೂರ್ಣಿಮಾ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.